ಅದೊಂದು ಬಸ್ ನಿಲ್ಲಿಸುವ ವಿಚಾರದಲ್ಲಿ ಪ್ರಯಾಣಿಕ ಹಾಗೂ ನಿರ್ವಾಹಕನ ನಡುವೆ ನಡೆದಿದ್ದ ಒಂದು ಸಣ್ಣ ಜಗಳ. ಆದ್ರೆ ಅದನ್ನೇ ಮುಂದಿಟ್ಟುಕೊಂಡು ಇಂದು ಬಸ್ ಸಿಬ್ಬಂದಿ ದಿಢೀರಾಗಿ ಪ್ರತಿಭಟನೆ ನಡೆಸಿ ಬಸ್ ಸಂಚಾರ ಸ್ಥಗಿತಗೊಳಿಸಿದ್ರು. ಜನರು ಬೇರೆ ಬಸ್ನಲ್ಲೂ ಪ್ರಯಾಣಿಸಲು ಬಿಡದೆ ಬಸ್ನಿಂದ ಇಳಿಸಿ ಉದ್ದಟತನ ತೋರಿಸಿದ್ರು. ಇದೆಲ್ಲ ನಡೆದಿದ್ದು ಮಂಗಳೂರಿನ ಹೊರವಲಯದ ಅಡ್ಡಾರು ಎಂಬಲ್ಲೇ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು, ಬಸ್ ಸಿಬ್ಬಂದಿಗಳ ದಿಢೀರ್ ಪ್ರತಿಭಟನೆಗೆ ಕಾರಣವಾದ ಘಟನೆ ಏನು, ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಹೀಗೆ ಪೊಲೀಸರ ಎದುರಲ್ಲೇ ಖಾಸಗಿ ಬಸ್ ಒಂದನ್ನ ಅಡ್ಡ ಹಾಕಿ ತರಾಟೆಗೆ ತೆಗೆದುಕೊಳ್ತಾ ಇರೋ ಇವರೆಲ್ಲರೂ ಖಾಸಗಿ ಬಸ್ ಸಿಬ್ಬಂದಿಗಳೇ. ಹಾಗಂತ ಇವರು ಈ ರೀತಿ ಮಾಡಲು ಕಾರಣವಾಗಿದ್ದು ಖಾಸಗಿ ಬಸ್ನವರು ನಡೆಸಿದ ದಿಢೀರ್ ಪ್ರತಿಭಟನೆಯಿಂದ. ಮಂಗಳೂರು ನಗರದಲ್ಲಿ ಸರ್ಕಾರಿ ಬಸ್ ಸೇವೆ ಕಡಿಮೆ ಇರುವ ಕಾರಣ ಜನರು ಹೆಚ್ಚಾಗಿ ಸಂಚರಿಸೋದು ಇದೇ ಖಾಸಗಿ ಬಸ್ಗಳಲ್ಲೇ. ಆದ್ರೆ ನಿನ್ನೆ ಸಂಜೆ ಮಂಗಳೂರು ಅಡ್ಡಾರ್ ನಡುವೆ ಸಂಚರಿಸುವ ಬಸ್ನಲ್ಲಿ ಪ್ರಯಾಣಿಕ ಹಾಗೂ ನಿರ್ವಾಹಕನ ನಡುವೆ ಕಿರಿಕಾಗಿತ್ತು. ಇದೇ ಕಾರಣ ಮುಂದಿಟ್ಟು ಇಂದು ಅದೇ ಮಾರ್ಗದಲ್ಲಿ ಓಡಾಡುವ 10ಕ್ಕೂ ಹೆಚ್ಚು ಬಸ್ಗಳ ಸಂಚಾರ ಸ್ಥಗಿತ ಮಾಡಿ ಪ್ರತಿಭಟನೆಯನ್ನ ನಡೆಸಿದ್ರು. ತನ್ನನ್ನ ಇಳಿಸಬೇಕಾದ ಜಾಗದಲ್ಲಿ ಇಳಿಸಿಲ್ಲ ಅಂತ ಪ್ರಯಾಣಿಕ ಬಸ್ ನಿರ್ವಾಹಕನನ್ನ ಪ್ರಶ್ನೆ ಮಾಡಿದ್ದೇ ದೊಡ್ಡ ರಾದ್ಧಾಂತಕ್ಕೆ ಕಾರಣವಾಯಿತು. ಮಾತಿಗೆ ಮಾತು ಬೆಳೆದು ಇಬ್ಬರು ಕೈ ಮೆಲಲಿಸಿಕೊಂಡಿದ್ದು ಬಳಿಕ ಕಂಕನಾಡಿ ನಗರ ಸಂಚಾರಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಯಿತು. ಆದ್ರೆ ನಿರ್ವಾಹಕನ ಮೇಲೆ ಹಲ್ಲೆ ನಡೆಸಲಾಗಿದೆ ಅನ್ನುವ ಆರೋಪದಲ್ಲಿ ಇಂದು ಬಸ್ ಸಿಬ್ಬಂದಿ ಪ್ರತಿಭಟನೆಗೆ ಇಳಿದಿದ್ರು. ಹೀಗಾಗಿ ಎಚ್ಚೆತ್ತ ಸಾರಿಗೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಇಂದು ಎಲ್ಲಾ ಬಸ್ ಮಾಲಕರನ್ನ ಕರೆಸಿ ಸಭೆ ನಡೆಸಿದ್ರು. ಒಟ್ಟಾರೆ ಬಸ್ಗಳ ಟೈಮ್ ಕೀಪಿಂಗ್ ವಿಚಾರದಲ್ಲಿ ನಗರದಲ್ಲಿ ಈ ಹಿಂದೆಯೂ ಹಲವು ಪ್ರಯಾಣಿಕರ ಜೊತೆ ಸಿಬ್ಬಂದಿಗಳು ಕಿರಿಕ್ ಮಾಡಿದ್ದಾರೆ. ಆದ್ರೆ ನಿನ್ನೆ ಇದು ಕೈ ಮಿಲಾಯಿಸುವಲ್ಲಿಗೆ ತಲುಪಿದ್ದು ಖಾಸಗಿ ಬಸ್ ಸಿಬ್ಬಂದಿಗಳು ಪ್ರತಿಭಟನೆ ನಡೆಸುವಲ್ಲಿಗೆ ಬಂದು ನಿಂತಿದೆ. ಇಲಾಖೆಯ ಅಧಿಕಾರಿಗಳು ನಡೆಸಿ ಸಭೆಯಲ್ಲೂ ಯಾವುದೇ ರೀತಿಯ ಸರಿಯಾದ ನಿರ್ಣಯ ಈ ಬಗ್ಗೆ ಆಗಲಿಲ್ಲ. ಬಸ್ಗಳ ಮೇಲೆ ಕಣ್ಣಿಟ್ಟಿರುವುದಾಗಿ ಪೊಲೀಸ್ ಇಲಾಖೆ ಎಚ್ಚರಿಕೆ ನೀಡಿದೆ. ಆದ್ರೂ ಅದು ಈ ಹಿಂದಿನಂತೆ ಕೆಲ ದಿನಗಳಲ್ಲೇ ಟುಸ್ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ನಾವು ಈಗ ಮೊದಲನೇದಾಗಿ ಆಶ್ವಾಸನೆ ಕೊಡ್ತಿದ್ದೀವಿ ಪೊಲೀಸ್ ಇಲಾಖೆ ಏನು ಕಾನೂನು ಚೌಕಟ್ಟಿನಲ್ಲಿ ಬಹಳಷ್ಟು ನಿಯಮಗಳಿದ್ದೇವೆ, ಅವನ್ನೆಲ್ಲ ಅಚ್ಚುಕಟ್ಟಾಗಿ ಪಾಲನೆ ಮಾಡಲಿಕ್ಕೆ ಮತ್ತು ನಮ್ಮ ಡ್ರೈವರ್ ಕಂಡಕ್ಟರ್ಗಳಿಗೆ ಪಾಲನೆ ಮಾಡುವಂತೆ ಮಾಡಲಿಕ್ಕೆ ನಾವು ಪಾರದರ್ಶಕ ಮತ್ತು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಕೆಪಿ ಸರ್ಕಲ್ ನಂಬರ್ ಮಧ್ಯೆ ರೇಲಿಂಗ್ ಆಗಬೇಕಾಗಿದೆ ಸರ್. ಅದಾದ್ರೆ ಜನರು ಆದಷ್ಟು ರಸ್ತೆಗೆ ಬರುವಂಥದ್ದು ತಡೆದೋಗುತ್ತೆ ಸರ್. ಅಲ್ಲಿ ಜನ ಪಿಕಪ್ ಮಾಡಿ ಹೋಗೋದು ಈ ಬಸ್ನವರು ಸ್ಲೋ ಮಾಡಿ ಮೂವ್ಮೆಂಟ್ ಅಲ್ಲಿ ಹೆಚ್ಚಿಸ್ತಾಗ್ತಾರೆ ಸರ್. ಸಾಹೇಬರಿಗೆ ಪ್ರೆಸೆಂಟೇಷನ್ ಮಾಡ್ತಾರೆ ಸರ್ ಕೆಲವೊಂದು. ಅದೇ ರೀತಿ ಈ ಜಂಕ್ಷನ್ಗಳಲ್ಲಿ ಬಸ್ನವರು ಪಿಕಪ್ಗೆ ಕಾಯ್ದಾಗಿ ಒಂದು ಸಮಸ್ಯೆ, ಪಿಕಪ್ ಆಗ್ತಾ ಇರ್ತದೆ, ರನ್ನಿಂಗ್ ನಲ್ಲಿ ಹಿಂದಿನ ಬಸ್ ನಾವು ಬಂದ ಕೂಡಲೇ ಮುಂದಿನ ಬಸ್ ಓಟಕ್ಕೆ ಇರ್ತಾರೆ ಸರ್, ವೇಟಿಂಗ್ ಮಾಡ್ತಾ ಇರ್ತಾರೆ. ಆವಾಗ ಕಾಲ್ ಜಾರಿ ಟೈರಿಗೋ ರಸ್ತೆಗೆ ಬೀಳ್ತಾರೆ ಸರ್. ಈಗ ಮೊನ್ನೆಯಿಂದ ನಾವು ಪದೇ ಹೇಳ್ತಿದ್ವಿ ಸರ್, ಬಸ್ ಓನರ್ಸ್ ಬಂದಿದ್ದಾರೆ ಸರ್. ಆದರೆ ಕೆಲವೊಂದು ಪಾಯಿಂಟ್ ಅಲ್ಲಿ ಏನು ಈ ಕಂಡಕ್ಟರ್ಗಳು ಜನರಿಗೆ ಕರೀಲಿಕ್ಕೋಸ್ಕರ ಡೋರ್ ಅಲ್ಲಿ ಬಂದು ನಿಲ್ತಾರೆ ಸರ್. ಇದು ಮಾಡೋದು ಕಷ್ಟ ಆಗ್ತದೆ. ಅದು ಓನರ್ಸೇ ಅವರನ್ನು 3 ವರ್ಷದಲ್ಲಿ 771 ಲೈಸೆನ್ಸ್ RTO ಇಲಾಖೆಯಿಂದ ಸಸ್ಪೆಂಡ್ ಆಗಿದೆ. ಈ ವರ್ಷ ಸ್ವಲ್ಪ ಕಡಿಮೆ ಇದೆ, ನನಗೆ ಭರವಸೆ ಇದೆ ನೆಕ್ಸ್ಟ್ ಮೀಟಿಂಗ್ ಗಿಂತ ಮುಂಚೆ ಈ ಫಿಗರ್ ಅತಿ ಹೆಚ್ಚು ಆಗ್ತದೆ. ಯಾಕಂದ್ರೆ ನಾವು ಸುಮಾರು 937 ಲೈಸೆನ್ಸ್ ಸಸ್ಪೆಂಡ್ ಮಾಡಲಿಕ್ಕೆ ಅರ್ಜಿ ಕಳಿಸಿದ್ದೀವಿ. ಸೊ RTO ಅವ್ರದ್ದು ನಮ್ಮ ಜೊತೆಗೆ ರೆಗ್ಯುಲರ್ಲಿ ಕೋಆರ್ಡಿನೇಷನ್ ಇರ್ತದೆ ಮತ್ತು ಅವರು ನಮಗೆ ತುಂಬಾ ಸಹಯೋಗ ಕೊಡ್ತಾರೆ. ಈಗ ಕೆಲವು ಕಾರಣದಿಂದ ಸ್ವಲ್ಪ ಕಡಿಮೆ ಇದೆ. ನನ್ನ ಪ್ರಕಾರ ಇದು ಮುಂದಿನ ಮೀಟಿಂಗ್ ಗಿಂತ ಮುಂಚೆ ಸಸ್ಪೆನ್ಷನ್